ಆಂಡು ನೇರ್ಚೆಯು ನಾಳೆ ಅಂದರೆ ಫೆಬ್ರವರಿ 13ರಂದು ಸಂಜೆ 5 ಗಂಟೆಗೆ ಧ್ವಜಾರೋಹಣದೊಂದಿಗೆ ಆರಂಭಗೊಳ್ಳಲಿದೆ. ನಾಳೆ ಸಂಜೆ ಜನಾಬ್ ಉಮರ್ ಹಾಜಿ ಬನ್ನೂರ್ ಅವರ ಧ್ವಜಾರೋಹಣದ ಮೂಲಕ ಚಾಲನೆಗೊಳ್ಳುತ್ತಿರುವ ಕಾರ್ಯಕ್ರಮದಲ್ಲಿ ಸೈಯದ್ ಅಬೂಬಕರ್ ಸಿದ್ದಿಕ್ ತಂಗಲ್ ಅವರು ಮುರಾ ಅವರ ನೇತೃತ್ವದಲ್ಲಿ ಮೌಲಿದ್ ಮಜ್ಲಿಸ್ ನಡೆಯಲಿದೆ. ಅಬ್ದುಲ್ ಜಬ್ಬಾರ್ ಜೈನಿ ಉಸ್ತಾದರ ಕೂಟು ಜಿಯಾರತಿಗೆ ನೇತೃತ್ವವನ್ನು ನೀಡಲಿದ್ದಾರೆ. ಸಭಾ ಕಾರ್ಯಕ್ರಮವು ಸ್ವಾಗತ ಸಮಿತಿಯ ಚೇರ್ಮನ್ ಜನಾಬ್ ಯೂಸುಫ್ ಹಾಜಿ ಗೌಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪ್ರಸ್ತುತ ಕಾರ್ಯಕ್ರಮವನ್ನು ಸ್ವಾಗತ ಸಮಿತಿಯ ಕನ್ವೀನರ್ ಡಾಕ್ಟರ್ ಉಮರ್ ಫಾರೂಕ್ ಸ್ವಾಗತಿಸಲಿದ್ದು, ಸೈಯದ್ ಹಬೀಬುಲ್ಲಾ ತಂಗಲ್ ಪೆರುವಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮೊಹಿಯುದ್ದೀನ್ ಕಾಮಿಲ್ ಸಕಾಫಿ ತೋಕಿ ಉಸ್ತಾದರು ಹಾಗೆಯೇ ಜಿಎಂ ಕಾಮಿಲ್ ಸಕಾಫಿ ಪೆರ್ನೆ ಮುಂತಾದ ಮಹಾನ್ ವ್ಯಕ್ತಿಗಳು ಸಂದೇಶ ಭಾಷಣವನ್ನು ನೀಡಲಿದ್ದು, ರಫೀಕ್ ಸಯದಿ ದೇಲಂಬಾಡಿ ಅವರು ಮುಖ್ಯ ಪ್ರಭಾಷಣವನ್ನು ನಮಗೆ ಮಾಡಿಕೊಡಲಿದ್ದಾರೆ. ಈ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಸೈಯದ್ ಮುಸ್ತಾಕುರ್ ರಹಮಾನ್ ತಂಗಲ್ ಚಟ್ಟೆಕಲ್ ಅವರು ದುವಾ ಪ್ರಾರ್ಥನೆಗೆ ನೇತೃತ್ವವನ್ನು ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸೈಯದ್ ಅನಸ್ ತಂಗಲ್ ಕರ್ವೇಲ್, ಸೈಯದ್ ಮದಕ್ಕಾ ತಂಗಲ್ ಅವರುಗಳು, ಸೈಯದ್ ಹಮ್ಜಾ ತಂಗಲ್ ಪಾಟಕೋಡಿ ಅವರುಗಳು, ಸೈಯದ್ ಹಮ್ಜಾ ತಂಗಲ್ ಕರ್ಪಾಡಿ ಅವರುಗಳು, ಶಿಯಾಬ್ ಹಾಶಿಂ ತಂಗಲ್ ಅವರುಗಳು, ಸೈಯದ್ ಶಫೀಕ್ ಹಾಶಿಂ ತಂಗಲ್ ಅವರುಗಳು, ಮೊಹಮ್ಮದ್ ಸಯದಿ ಉಸ್ತಾದರು ಒಳವೂರು, ಕಾಸಿಂ ಮದನಿ ಉಸ್ತಾದ್ ಕರಾಯ, ಹೈದರ್ ಮದನಿ ಉಸ್ತಾದ್ ಕರಾಯ, ಅಬ್ಬಾಸ್ ಸಯದಿ ಉಸ್ತಾದರು ಪೆರ್ನೆ ಮುಂತಾದ ಉಲಮಾ ಉಮರ ನೇತೃತ್ವ ಶಿರೋಮಣಿಗಳು ನಮ್ಮೊಂದಿಗೆ ನಾಳೆ ಭಾಗವಹಿಸಲಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.